ಮುಕ್ತಿ ಮಾರ್ಗವನ್ನಿರುವುದು ಅತಂತ್ರ ಸ್ಥಿತಿಯಲ್ಲಿ ಮುರಿದು ಮುರಿದುಗಳಾಗದ ಮೋಕ್ಷವನ್ನು ಕರುಣಿಸು. ಅಯ್ಯ ಪ್ರೇತ ಸ್ವರೂಪವೇ, ಪ್ರಪಂಚವನ್ನೇ ಮುರಿದು ಮುಕ್ಕುವೆ ಎಂಬ ಹಾಗೆ ನಮ್ಮ ಹಿಂಬದಿಯಿಂದಲೇ ಸಾಗಿ ಬರುತ್ತಾ ಇರುವೆ ನೀನು. ನೀನು ಯಾರು? ರಾಮನಿಂದ ನಿನಗೆ ಏಕೆ ಮೋಕ್ಷ ಹೇಳುವೆಯ? ರಾಮ, ನಿನ್ನಲ್ಲಿ ಅದಷ್ಟು ಬಾರಿ ನಿನ್ನ ಕಾಳಗವನ್ನು ಮಾಡಿ ನಿನ್ನ ಬಾಣದಿಂದಲೇ ಪ್ರಾಣವನ್ನು ಕಳೆದುಕೊಂಡ ರಾವಣ ಪ್ರೇತ. ರಾವಣ ಪ್ರೇತ? ಹೌದು. ರಾಮ ಬಾಣ ಯಾರಿಗೆ ತಾಗಿದೆಯೋ ಅವರಿಗೆಲ್ಲ ಮೋಕ್ಷ ಆಗಿದೆ, ನನಗೆ ಹಾಗೆ ಇಲ್ಲ. ನೀನು ಅಂತಲ್ಲ, ರಾಮನ ಬಗ್ಗೆ ನಂಬಿಕೆ ಇಲ್ಲದ ಅದೆಷ್ಟೋ ಮಂದಿ ಇನ್ನೂ ಇದ್ದಾರೆ. ಅವರು ನಾಳೆ ನಿನ್ನ ಹಾಗೆ ಪ್ರೇತವೇ ಆಗುವುದು. ಅವರಿಗೆಲ್ಲ ಮೋಕ್ಷ ಸಿಗಬೇಕು, ನಿಜವಾಗಿಯೂ ಶಿವದರ್ಶನವೇ ಆಗಬೇಕು. ಅವರ ಜೊತೆಯಲ್ಲಿ ನಿನ್ನಿಂದಾಗಿ ಅವರಿಗೂ ಸಿಗಲಿ. ಯೋಚನೆ ಮಾಡಬೇಡ. ಶಿವಲಿಂಗದ ಆರಾಧನೆ ಮಾಡಿ ಶಿವದೇಗುಲ ನಿರ್ಮಾಣ ಮಾಡಿ ಕೆಲವೇ ಕ್ಷಣದಲ್ಲಿ ನಿನಗೆ ಮುಕ್ತಿಯ ಪಥ ನಾ ತೋರಿಸ್ತೇನೆ. ಅಲ್ಲಿವರೆಗೆ ವಿಶ್ರಾಂತನಾಗಿರಬೇಕು. ಆಂಜನೇಯ, ಹೀಗೆ ಬಾರಯ್ಯ. ರಾವಣ ಪ್ರೇತವೇ, ಕಂಡೆಯಲ್ಲ ಉಭಯ ದೇಗುಲವನ್ನು, ಉಭಯ ಲಿಂಗಾರ್ಚನೆಯನ್ನು. ಇನ್ನೂ ನಿನಗೆ ಮೋಕ್ಷ ಸಿಗಲಿಲ್ವೇ? ರಾಮ, ನನಗೆ ಶಿವಲಿಂಗ ದರ್ಶನವಾಯಿತು. ಇನ್ನು ಮುಂದೆ ನನಗೆ ಮೋಕ್ಷವನ್ನು ಕರುಣಿಸುವಲ್ಲಿ ಅಯೋಧ್ಯೆಯಲ್ಲಿ ನಿಮ್ಮ ದಿವ್ಯ ದರ್ಶನದ ಭಾಗ್ಯವನ್ನು ಒದಗಿಸಿಕೊಡ್ಬೇಕು, ಬೇರೆ ಏನು ಕೇಳುವುದಿಲ್ಲ. ರಾವಣ ಪ್ರೇತವೇ, ಏನು ನೀನು ಅಂತ ಏನು? ಅಯೋಧ್ಯೆಯಲ್ಲಿ ರಾಮ ದರ್ಶನಕ್ಕಾಗಿ ಕೋಟಿ ಕೋಟಿ ಜನಮಾನಸ ಕಾಯುತ್ತಾ ಉಂಟು. ಆದ್ದರಿಂದ ಅದು ಸಂಭ್ರಮಿಸುವುದಕ್ಕೆ ಹೆಚ್ಚು ಸಮಯ ಇಲ್ಲ. ಇನ್ನು ಮುಂದೆಯೂ ಅಯೋಧ್ಯ ದರ್ಶನ ನಿನಗಾಗುತ್ತದೆ. ಕಮಲಾಕ್ಷನನ್ನು ಅರಸಿಕೊಂಡು ಬಂದವ, ಸೂರ್ಯವಂಶ ಪ್ರದೀಪ ನಿಂತವ, ದುರ್ಗಾದಾಸನಾಗಿ ಇಷ್ಟರವರೆಗೆ ಬದುಕು ಕಂಡವ. ಆದ್ದರಿಂದ ನಿಮ್ಮ ಬದುಕಿಗೆ ನಿಜವಾದ ದೀಪ ಮಾತ್ರ ಅಲ್ಲ, ಕಮಲ ದೀಪವೇ ದರ್ಶನ ಆಗುವುದಕ್ಕುಂಟು. ಹಾಗಾದ ಕಾರಣ ಇನ್ನು ಮುಂದಕ್ಕೆ ಅಯೋಧ್ಯ ದೀಪ ದರ್ಶನ ನಿನಗೆ ಮಾತ್ರ ಅಲ್ಲ, ಪ್ರಪಂಚದ ಕೋಟಿ ಕೋಟಿ ಜನಮಾನಸಕ್ಕೆ ಮುಕ್ತಿಧಾಮವಾಗಿ ಕಾಣುವ ಸೌಭಾಗ್ಯ ಒದಗುತ್ತದೆ. ಅಯೋಧ್ಯೆಗೆ ರಾಮ ಹೋದರೆ ಅದು ರಾಮನ ಅರಮನೆ ಆಗುವುದಿಲ್ಲ, ರಾಮ ಮಂದಿರವಾಗಿ ಸ್ಥಾಪಿತಗೊಳ್ಳುವ ದಿವ್ಯ ಚಾರಿತ್ರ್ಯವನ್ನು ನೀವೆಲ್ಲವರೂ ಕಾಣುವಂತಾಗಲಿ. ಆಂಜನೇಯ, ನೀ ಶೀಘ್ರವಾಗಿ ಅಯೋಧ್ಯೆಗೆ ಹೋಗಬೇಕು. 14 ವರ್ಷ ಕಳೆದು 9 ತಾಸು ಪರ್ಯಂತ ಕಾಯುತ್ತೇನೆ ಅಂತ ಭರತನ ಮಾತು. ನಾವು ಬರುವಾಗ ತಡವಾದೀತು. ಆದ್ದರಿಂದ ಹೋಗಿ ಭರತನನ್ನು ಸಮಾಧಾನ ಪಡಿಸಿ ಅಯೋಧ್ಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವ ಅವಕಾಶ ನಿನಗೆ. ಮೊದಲು ಗಮಿಸುವೆಯಾ? ಜೈ ಶ್ರೀರಾಮ್.